ಕೋಣಾಜೆ ಪದವು ದಕ್ಷಿಣ ಕನ್ನಡ ಜಿಲ್ಲಾ ಹಿರಿಯ ಪ್ರಾಥಮಿಕ ಶಾಲೆಗೆ 2025-26ನೇ ಸಾಲದ ಶಾಲಾಭಿವೃದ್ಧಿ ಸಮಿತಿದ ಅಧ್ಯಕ್ಷರಾದ ಹಾಜಿ ಅಬ್ದುಲ್ ಲತೀಫ್ ಕೋಡಿಜಾಲ್ ಅವಿರೋಧವಾದ ಆಯ್ಕೆ ಆತರು. ಕೋಣಾಜೆ ಪದವು ದಕ್ಷಿಣ ಕನ್ನಡ ಜಿಲ್ಲಾ ಹಿರಿಯ ಪ್ರಾಥಮಿಕ ಶಾಲೆದ 2025-26ನೇ ಸಾಲದ ಶಾಲಾಭಿವೃದ್ಧಿ ಸಮಿತಿದ ಅಧ್ಯಕ್ಷರಾದ ಹಾಜಿ ಅಬ್ದುಲ್ ಲತೀಫ್ ಕೋಡಿಜಾಲ್ ಅವಿರೋಧವಾದ ಆಯ್ಕೆ ಆದಿತ್ತದು. ಇಂಬೆರ್ನ ಅವಧಿಡು ಶಾಲೆದ ಅಭಿವೃದ್ಧಿ ಬೇಲೆಲು ಎಡ್ಡೆಡು ಅವಾರ್ಡು ಪಂಡದು ಪರಿಸರದಕ್ಕಳು ಹಾರೈಸಾದರು. ಈ ಬಾರಿಯ 2025-26 ಸಾಲಿನ ಶಾಲಾ ನಮ್ಮ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷನಾಗಿ ನಾನು ಅವಿರೋಧವಾಗಿ ಆಯ್ಕೆಯಾಗಿದ್ದೇನೆ. ಸರಿಸುಮಾರು 18 ಸದಸ್ಯರ ಬಲದಿಂದ ಹೊಂದಿದ ಈ ಒಂದು ಸಮಿತಿಯಲ್ಲಿ ನನ್ನ ಸಹೋದ್ಯೋಗಿಗಳು ಅವಿರೋಧವಾಗಿ ಆಯ್ಕೆ ಮಾಡಿದ ಅವರಿಗೆಲ್ಲೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ನನ್ನನ್ನು ಆಯ್ಕೆ ಮಾಡಲಿಕ್ಕೆ ಪಾತ್ರ ವಹಿಸಿದಂಥ ಶಿಕ್ಷಕ ವೃಂದದವರು, ಪೋಷಕರು, ಅದೇ ರೀತಿ ಶಾಲಾಭಿವೃದ್ಧಿ ಸಮಿತಿ ಎಲ್ಲ ಅಚ್ಯುತ ಗಟ್ಟಿ ಇರ್ಬೋದು, ಮಾಜಿ ಅಧ್ಯಕ್ಷರಾದ ದಯಾನಂದ ಗಟ್ಟಿ ಇರ್ಬೋದು, ಸಲಹೆಗಾರ ಅಂತ ಅಬ್ದುಲ್ ನಾಸಿರ್ ಕೋಡಿಜಾಲ್ ಇರ್ಬೋದು, ಅದೇ ರೀತಿ ಅಬ್ದುಲ್ ರೆಹಮಾನ್ ಕೋಡಿಜಾಲ್ ಇರ್ಬೋದು, ಏಕೆ ಇವರಿಗೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆಯು ಉತ್ತಮವಾಗಿ ನಡೆಯಲಿ ಎಂದು ಹೇಳುತ್ತಾ ನನ್ನ ಒಂದೆರಡು ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ.